ಮಂಗಳೂರು ಸರ್ಕ್ಯೂಟ್ ಹೌಸ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು, ನಗರದ ಅಭಿವೃದ್ಧಿಗೆ ಪೂರಕವಾಗಿ ಹಿಂದೆ ನಗರಾಭಿವೃದ್ಧಿ ಸಚಿವನಾಗಿದ್ದ ವೇಳೆ ಈ ಸೇತುವೆ ಕಾಮಗಾರಿಗೆ ಅನುಮೋದನೆಯನ್ನು ಒದಗಿಸಿರುವುದು ನಾನೇ. ನಾನಾ ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿದೆ. ಇದೀಗ ಬಾಕಿ ಕಾಮಗಾರಿಯನ್ನು ಮುಗಿಸಿ ಶೀಘ್ರವೇ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗುವ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರನ್ನೊಳಗೊಂಡು ಸಂಬಂಧಪಟ್ಟವರ ಜತೆ ಚರ್ಚಿಸಲಾಗುವುದು. ಮಾತ್ರವಲ್ಲ, ಅಲ್ಲಿನ ಸಮಸ್ಯೆಗಳ ಕುರಿತಂತೆ ಭೇಟಿ ನೀಡಿ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಲು ಸೂಚಿಸಲಾಗುವುದು ಎಂದರು. ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯ ಘಟಕಗಳನ್ನು ಮಂಗಳೂರಿನಲ್ಲಿ ಆರಂಭಿಸುವ ಕುರಿತಂತೆ ಚರ್ಚೆ ನಡೆದಿದೆ. ಗುಲ್ಬರ್ಗಾ, ಮೈಸೂರಿನಲ್ಲಿಯೂ ಇಂತಹ ಘಟಕಗಳು ನಿರ್ಮಾಣವಾಗಿದ್ದು, ಮಂಗಳೂರಿನಲ್ಲಿಯೂ 4-5 ಜಿಲ್ಲೆಗಳಿಂದ ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಿರುವುದರಿಂದ ಈ ಘಟಕ ಆದಾಗ ಪ್ರಯೋಜನವಾಗಲಿದೆ ಎಂದರು. ಅಸೆಂಬ್ಲಿ ಎಂಬುದು ಕುಟುಂಬದ ರೀತಿ. ಒಳಗಡೆ ಆದ ವಿಚಾರದ ಬಗ್ಗೆ ಹೊರಗಡೆ ಮಾತನಾಡಲು ಬಯಸೋದಿಲ್ಲ. ಹಾಗಿದ್ದರೂ ಕರಾವಳಿ ಜಿಲ್ಲೆಗೆ ವಿಶೇಷ ಗೌರವ ಇದೆ. ಇಲ್ಲಿನ ಶಾಸಕರು ಸೌಜನ್ಯ, ಸರಳ ಸಜ್ಜನಿಕೆಯವರು ಎಂಬ ಬಗ್ಗೆ ಹಿಂದಿನಿಂದಲೂ ಇದ್ದು ಅದನ್ನು ಉಳಿಸಬೇಕಿದೆ ಎಂದರು. ಕುಟುಂಬದ ರೀತಿ ಇದ್ದಾಗ ಆ ಕುಟುಂಬ ಹೇಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಭ್ಯತೆಗೆ ನನ್ನ ಜವಾಬ್ದಾರಿ ಆಗಿದೆ. ಅದರ ಒಳಗಡೆ ಏನಾಗಿದೆ ಅದು ಆಗಿದೆ. ಅದರ ಬಗ್ಗೆ ಹೊರಗೆ ಮಾತಾಡಲಿ ನಾನು ಇಷ್ಟಪಡೋದಿಲ್ಲ. ನಾನೆಲ್ಲರಿಗೂ ಹೇಳೋದಿಷ್ಟೇ, ದಕ್ಷಿಣ ಕನ್ನಡ ಕರಾವಳಿಗೆ ವಿಶೇಷದ ಗೌರವ ಇತ್ತು ಹಿಂದೆ. ಅದು ಎ ಜಿ ಕೊಡ್ಗಿ ಇರಲಿ, ಜಿ ಎಸ್ ಆಚಾರ್ಯ ಇರಲಿ, ಬ್ಲೇಸ್ ಎಂ ಡಿಸೋಜ ಇರಲಿ, ಬಿ ಎ ಮೊಯ್ದೀನ್ ಇರಲಿ, ಜಯರಾಮ್ ಶೆಟ್ಟಿ ಇರಲಿ, ಅಂಗಾರ ಇರಲಿ, ಯೋಗೇಶ್ ಭಟ್ ಇರಲಿ, ಎಲ್ಲ ಶಾಸಕರು ಇಡೀ ರಾಜ್ಯದ ಬೇರೆ ಶಾಸಕರೆಲ್ಲರೂ ಕೂಡ ಅದಕ್ಕೆ ಒಂದು ಮನೋರಮ ಮಧ್ವರಾಜರು ಇರಲಿ, ಪ್ರತಾಪ್ ಚಂದ್ರ ಶೆಟ್ಟರ್ ಇರಲಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗಿದೆ ಇತ್ತು. ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸಬೇಕಂತೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.